ಹೋಗ್ತದೆ, ತಲೆ ಇಲ್ಲದವ್ರಿಗೆ ಯಾಕೆ ಹೋಗ್ತದೆ? ತುಳುಡಲ್ಲಿ ಅಲ್ಲಿ ಬನ್ನಿ ತುಳುಡನ್ನಿ ಮುಂಜಾನೆ ಬಿಸಿಲು ನೀನು ಸಾಲದಿರೋ ಹೌದು ನಾನು ಸಹ ನೋಡ್ತಾರೆ ಸಾಪ್ಯಾ ಆಯ್ತಾ ಎಲ್ಲವನ್ನ ಅನುಭವಿಸಿ, ಎಲ್ಲವನ್ನ ತಗೊಳ್ಳಿ, ತಿನ್ನಿ. ಊಟ ಕೊಟ್ಟರೆ ಅಯ್ಯೋ ಹೆಂಗ್ ಕುರ್ಚಿ ಆಗಿಲ್ಲ ಅಯ್ಯೋ ಹೆಂಗ್ ಕುರ್ಚಿ ಒಂದು ಪಾಯಸ ಇಷ್ಟ ಆಗುತ್ತೆ, ಸ್ವಲ್ಪ ಅದು ತಿನ್ನಿ, ಇಲ್ಲಿಯ ರುಚಿ ನೋಡಿ, ಇಲ್ಲಿಯ ತಿಂಡಿ ತಿನ್ನಿ ಅಲ್ವಾ. NSS ಅಂದ್ರೆ ಬರೀ ಮಾತು ಸಂಸ್ಕೃತಿಕ ಅಲ್ಲ, ಊಟವೂ ಕೂಡ ಆಯ್ತಾ. ಕೆಲವರಿಗೆ ನಾಚಿಕೆ ಆಗೋದು ವನಸ್ತ ಬಗ್ಗೆ ಮಾತಿಗೆ, ಊಟ ಬೇಡ, ಊಟವನ್ನ ಹೇಗೆ ಮಾಡಬೇಕು ಅನ್ನೋದನ್ನ NSS ಕಲಿಸ್ತದೆ. ತೂಲ ಏಪ ಗೊತ್ತುಂಡ ನಿನ್ನ ವಿಡಿಯೋ ಬರ್ಕೊಂಡು ಎನ್ಮ ಒರ್ಂಬ 10-11 ವರೆಗೆ ಈ ವಿಡಿಯೋ ಬರ್ಕೊಂಡು ಹಾಂ ಕತ್ತಲೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದಿ ರೆಟ್ರೋ ಸ್ಮೈಲ್ ಎಂಚೊಲ್ಲರ್ ಪುರಕುಲ್ಲ. ಸೊ ಇನಿ ನಮ್ಮ ಡೇ 3 ಆಜಿನ ಲಾಗ್ ಇರಲ್ಲ, ಆಜಿನ ಎಪಿಸೋಡ್ ಇರಲ್ಲ. ಸೊ ಇದೇ ಮುಟ್ಟ ನಿಖಲ್ ತೂಯಾರು ನಮ್ಮ ಒಣಸ್ತಾ ಮಾತ ಇನಿ ಫುಡ್ ಕುಕ್ಕಿಂಗ್ ಇತ್ತನೆ. ಸೊ ಬಲ್ಪದ ಗೇಮ್ಸ್ ಚೂಸ್ತಿವ್ರು ಅಂಚ ಇತ್ತ ನಮ್ಮ ಗೆಸ್ಟ್ ಬಂದದ್ದು ಅನೀಶ್, ನಮ್ಮ ದಸ್ಕತ್ ಫಿಲ್ಮ್ ಬುಕ್ಕ ಆಲ್ಮೋಸ್ಟ್ ಕಾಮಿಡಿ ಕಿಲಾಡಿ ಮಾತಿತ್ತಿನಾರು ನಮ್ಮ ಇನಿ ಪ್ರೋಗ್ರಾಮ್ ಟುಲ್ಲೇರು ಶಶಾಂಕ ಪ್ರೋಗ್ರಾಮ್ ಟು. ಸೊ ಐನ್ ಚೂರು ಪಾಡ್ದು ಮಸ್ತ್ ಪಾಡ್ಯಾರ ಅಪ್ಪುಜಿ ದೇ ಪಂಡ ಲಾಗ್ ಲೆಂತ್ ಬೋಪುಂಡು. ನಾನು ಫುಲ್ ಡೇದೇನು ರೆಡ್ ಲಾಗ್ ಮಂತ್ ಪಾಡೊಂದಿಲ್ಲ ಐಕ್ ತುಂಬ ಏರ್ ಮಾತ್ರ ಸಬ್ಸ್ಕ್ರೈಬ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಅಂಪ್ಲೆ ಅಂಚ ಸಪೋರ್ಟ್ ಅಂಪ್ಲೆ. ಸೊ ಮುಯ್ಕ್ ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಸೀಕ್ರೆಡ್ ಹಾರ್ಟ್ ಕಾಲೇಜು ಮಡದಿಯರು ಇದರ ವಾರ್ಷಿಕ ವಿಶೇಷ ಶಿಬಿರ 2024-25ರ 2ನೇ ದಿನದ 93ರಂದು ಬೆಳ್ತಂಗಡಿ ತಾಲೂಕಿನ ಮುಡ್ಕೋಡಿ ಗ್ರಾಮದಲ್ಲಿ ಕೋಟ್ಯಪ್ಪ ಪೂಜಾರಿ ಹಾಗೂ ವಿಜಯಲಕ್ಷ್ಮಿ ದಂಪತಿಗೆ ಜನಿಸಿದರು. ಇವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಹಾಗೂ ಕಾಮಿಡಿ ಕಿಲಾಡಿಯ ಖ್ಯಾತ ನಟರು ಹೌದು. ಇವರು ವೇಣೂರು ವಿದ್ಯೋದಯ ನನ್ನ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶೀರ ಆಯ್ತಾ? ಹಾಗಾಗಿ ಶೀರದಲ್ಲಿ ಜಾಸ್ತಿ ನೀರು ಬರ್ತದೆ. ಓ ಮೈಸೂರು ಅದು ಸಹಿತ ಬಾಳೆಹಣ್ಣು ಜಾಸ್ತಿ ನೀರು ಬರ್ತದೆ. ಅದು ಸಮಸ್ಯೆ. ಬಾಳೆಹಣ್ಣಿಂದ ಹಾಗಾಗಿ ಹೆವಿ ನಿದ್ದೆ ಬರ್ತದೆ. ಎಸ್, ಸಭಾಂಗಣದಲ್ಲಿ ಉಪಸ್ಥಿತಿ ಇರುವಂತಹ ಭಾಗದಲ್ಲಿರುವಂತಹ ಎಲ್ಲ ಸಭ್ಯಸ್ಥರಿಗೂ ಕೂಡ ನಮಸ್ಕಾರ. ರಾಷ್ಟ್ರೀಯ ಸೇವಾ ಯೋಜನೆ ನಿದ್ರೆ ಬರೋದುಂಟು, ಇವತ್ತು ಕಂಡೀಷನ್ ಮಾಡೋದಿಲ್ಲ ಅಂತ ಬರೋದಾದ್ರೆ ಎಸ್, ನಿಮ್ಮ ಹತ್ರ ಒಂದು ಟಾಸ್ಕ್ ಆಯ್ತಾ. ನಾನು ಮಾತಾಡುವಾಗ ನೀವು ಮಾತಾಡ್ಲಿಕ್ಕಿಲ್ಲ, ನೀವು ಮಾತಾಡುವಾಗ ನಾನು ಮಾತಾಡ್ತೀನಿ. ಡೀಲ್ ಓಕೆ ಅಲ್ಲ? ಇದಾದ ಬಾಟಲ್ ಸೈಲೆಂಟ್ ಹಾಗೆಲ್ಲ ಅಲ್ಲ, ಯೋಚನೆ ಮಾಡೋದಿಲ್ಲ. ಓಕೆ, ತುಂಬ ಒಳ್ಳೆ ಮೈಕ್ ಇದೆ, ಅದಕ್ಕೆ ಮೈಕ್ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ. ಒಂದು ಮಾತು ಇಲ್ಲೇ ಹೇಳ್ತೇನೆ, ತುಂಬ ಮುಗ್ಧರಾಗಿ ಕೂತಿದ್ದೀರಿ. ಒಂದು ಗೊತ್ತಿಲ್ಲ, ಮಧ್ಯಾಹ್ನದ ಹೊತ್ತು ಇರ್ಬೋದು ಅಥವಾ ನಿಜವಾಗ್ಲೂ ನೀವು ಮುಗ್ಧರೇ ಇರ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದು ಅಲ್ವಾ. ಸೊ ತುಂಬ ಒಳ್ಳೆ ವಾತಾವರಣದಲ್ಲಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಅದು ಬಿಟ್ಟು ಒಳಗಡೆ ನೆರಳಿದೆ ಮತ್ತು ಚಂದದ ಫ್ಯಾನ್ ಇದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ನಿದ್ದೆ ಬರುವ ಹೊತ್ತು, ಆ ಹೊತ್ತಲ್ಲಿ ನಾನು ಬಂದಿದ್ದೀನಿ. ಪ್ರಶಾಂತ್ ಸರ್ ಹತ್ರ ಹೇಳಿದೆ ನಾನು ಬರುವಾಗ, ಸರ್ ಎಂಚಾರು ಅಡ್ಡರೆಗೆ ದೀತಾರು ಜಪ್ಪಾಯ ಅಂತ ಜೀರ್ ಜಪ್ಪಾಯ ಜರ್ಮ ಅಂತ ಹೇಳಿ. ಸೊ ಅಂತಹ ಒಂದು ದೊಡ್ಡ ಏನು ಹೇಳ್ತಾರೆ, ದೊಡ್ಡ ಜವಾಬ್ದಾರಿ ಮತ್ತು ಒಂದು ದೊಡ್ಡ ಆತ್ಮವಿಶ್ವಾಸದಿಂದ ನನ್ನ ಮಾತನ್ನು ಮುಂದುವರಿಸ್ತೀನಿ. ನೀವೆಲ್ಲರೂ ಕೂಡ ನನಗೆ ಸಾಥ್ ಕೊಡಬೇಕು. ಇನ್ನೆರಡನೇ ಕಂಡೀಷನ್ ಏನಂತಂದರೆ, ನೀವು ಚಾರಲ್ಲಿ ಕೂತ್ಕೊಳ್ಳಂಗಿಲ್ಲ ನಾನು ಮಾತಾಡುವಾಗ. ಹಾಗಾದರೆ ನಿಲ್ಬೇಕಾ? ನಿಲ್ವಾಗ ಅವ್ರು ಸೇರಿ ಅಲ್ವಾ? ಇರಲಿ, ಎಷ್ಟಾದರೂ ಇರಲಿ, ತೊಂದರೆ ಇಲ್ಲ. ನಿಮಗೆ ಚಾರಲ್ಲಿ ಕೂತ್ಕೋಬೇಕು ಅಂತಿದ್ದವ್ರ ಕೈ ಅಂತ ಯಾರಿಗೆ ಹೆಲ್ತ್ ಇಶ್ಯೂ ಇದ್ದಾರೆ, ಜ್ವರ ಆಗಿರೋ ಏನಾದರೂ ಇದ್ದವ್ರು ಇದ್ದೀರಾ? ನಾನು ನಿಲ್ಲಿಕ್ಕೆ ಗೊತ್ತಿಲ್ಲ, ಸುಸ್ತಾಗೋರು ಕೈ ಎತ್ತಿ ಯಾರಾದ್ರೂ. ಒಕ್ಕ ಬಂಡವಾಳಿ ಮಾರ ಬತ್ತೆ
ಏನಾಗಲ್ಲ ಕಡ್ದೈತೆ ಹೋಗಿ ಸರಿ ತುಂಬಿ ಹಾಗೇನಿಲ್ಲ ಬುಕ್ ಎಲ್ಲ ಒಂದು ಸೈಡ್ ಇಡಿ ಒಳಗೋಗಿ ನೀನು ಒಳಗೆ ಕೈ ಹೋಗಿ ಬನ್ನಿ ಒಳಗೆ ಬನ್ನಿ ಹುಡುಗಿಯರು ಒಳಗೆ ಬರ್ತೀವಿ ಅದಕ್ಕೆ ಬಂದ ಅಲ್ಲ ಜಾಗ ಸಾಕಾಗೋದಿಲ್ಲಲ್ಲ ಅದಕ್ಕೆ ಎರಡು ಸರ್ಕಲ್ ಮಾಡ ಬಾಮ ಒಳಗೆ ಬಾ ನೀನು ದೊಡ್ಡದು ಮಾಡಿ ನೀನು ಸರ್ಕಲ್ ಅಲ್ಲಿ ಸ್ವಲ್ಪ ಒಂದು 4 ಜನ ಹುಡುಗಿಯರು ಒಳಗೆ ಬನ್ನಿ ದಾಲ ಬೋರ್ಡ್ ಹಚ್ಚಿ ಒಂದು ದಾಲ್ ಹಾಕಿ ಉಳಿದಾಗಲೇ ದಾಲ್ ಸ್ಪೆಷಲ್ ಪ್ರೈಸ್ ಬರ್ತೀವಿ ಇಡೋದು ಈ ತೂಲ ಏಪ ಗೊತ್ತುಂಡ ನಿನ್ನ ವೀಡಿಯೋ ಬರ್ಕೊಂಡು ಹೋಗ್ತುಂಡ ಎನ್ಮ ಒರ್ಂಬ 10 11 16 ವರೆಗೆ ಈ ವಿಡಿಯೋ ಬರ್ಕೊಂಡು ಹಾಂ ಕತ್ತಲೆ ನಮ್ಮ ಅವು ಏಪಲ ಇಪ್ಪು ನಮ್ಮೆ ಕಾಂಡದ ಬರ್ತದು ಆ ಜೊತೆ ಬರ್ಕೊಂಡು ಗೊಬ್ಬರ ಇಂಕಲ್ ಮಾತಾಡಿ ಹಾಂ ತೂಲ ಈ ತೂಲ വീഡിയോ ಸ್ಮೈಲ್ ನೀಕೊತ್ತು ನಮ್ಮ ಬೊಕ್ಕ ಕತ್ತಲೆ ಅಣ್ಣಾಗ ಮೊಬೈಲ್ ತೂದು ಮೊಬೈಲ್ ಓದುದು ಅಲ್ಲ ಯಾನ್ ಅಲ್ಲಿ ಇಪ್ಪೆಂದ ಅಲ್ಲಿ ಎದುರು ಸೌಂಡ್ ಬಾಕ್ಸ್ ಉಂಟು ಅಲ್ಪ ದಾದಾ ವಿಡಿಯೋ ಮಸ್ತ್ ಮಾಡ್ತಾನೆ ತೂಲ ಇಂದು ಲಾಗ್ ಫುಲ್ ತೂಲ ತೂಲ ತೂದು ದುಕಾನ್ ಮಾತಾ ಸಬ್ಸ್ಕ್ರೈಬರ್ಸ್ ನಾವು ಬಸತ್ ಇರ ಬುದರ್ ಸಹಾನ್ ಎತ್ತನೇ ಕ್ಲಾಸ್ ಈ ಮೇ ನಮ್ಮ ನಲ್ಲಿಕಾಲಿ ನಿನ್ನೆ ಉದ್ದೋಗಲಿருந்து ಉದ್ದೋಗಲಿರು ಅಂತ ಕಡು ಬೋಲೆ ಬೋಲೆ ಅವಳು ಟೀಚರ್ ನೆನಪಿರು ಅವಳು ಬಡು ಈಗ ಎಲ್ಲೆಲ್ಲಿಂದ ಹೇಳಬೇಕು ಬಟ್ ಒಂದೇ ಸಲ ಹೇಳಬೇಕು ಈಗ ಒಂದು ಇಲ್ಲಿ ಹೇಳಿದ್ರೆ ಎಲ್ಲೋ ಎರಡು ಹೇಳ್ತಾರೆ ಬಟ್ ಇಬ್ರು ವಾಯ್ಸ್ ಕೇಳಬಾರ್ದು ಒಬ್ಬರೇ ವಾಯ್ಸ್ ಕೇಳಬೇಕು ಅಷ್ಟು ಕೋಆರ್ಡಿನೇಷನ್ ಅಲ್ಲಿ ಒಂದಿಂದ ತಿನ್ನೋರು ಹೇಳ್ಬೇಕು ನಾಳೆ ನೆನಪು ಎಲ್ಲ ಮಾಡ್ತೇನೆ ಈಗ ಮಾಡ ಈಗ ಇನ್ನೊಂದ್ಸಲ ಇಲ್ಲಿ ಇವರಿಗೆ ಮಾಡಿದ್ರೆ ನಾವು ಸೂಪರ್ ನೀವು ಓಕೆ ಇರಲಿ ಎಸ್ ರೆಡಿ ಹೇಳ್ತೀರಾ ಅರ್ಥ ಆಗಲಿಲ್ವಾ ಸುಮ್ಮನೆ ಟ್ರಯಲ್ ಮಾಡುವ ಆಯ್ತಾ ಸುಮ್ಮನೆ ಟ್ರಯಲ್ ಮಾಡ್ತೀನಿ ಆಮೇಲೆ ಚಾನ್ಸ್ ಕೊಡ್ತೀನಿ ಇಷ್ಟು ಓಕೆನಾ ರೆಡಿ 1 2 3 ಗೋ 1 ಹೋಯ್ತಲ್ಲ ಹೀಗೆ ಹೋಗ್ಬಾರ್ದು ಆಕ್ಚುಲಿ ಇದಾಗುತ್ತೆ ಮಾಡಕ್ಕೆ ಅಲ್ವಾ ಮೇಡಮ್ ತುಂಬಾ ಈಸಿ ಯಾಕೆ ಈಸಿ ಅಂತಂದ್ರೆ ಅಲ್ಲ ದೇವರು ದೇವರು ಲಾಸ್ಟ್ ಚಾನ್ಸ್ ಆಯ್ತಾ 10 ಮಾಡಕ್ಕಾಗುತ್ತೆ ಆಗುತ್ತಾ ಆಗ್ಬೋದು ಅಲ್ಲಿ ಒಂದು ಡೌಟ್ ಎಲ್ಲರೂ ಒಂದ್ಸಲ ಬ್ರೀದ್ ಇನ್ ಮಾಡಿ ಬ್ರೀದ್ ಇನ್ ಬ್ರೀದ್ ಔಟ್ ಕ್ಲೋಸ್ ಯುವರ್ ಐಸ್ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಕಣ್ಣು ಮುಚ್ಕೊಂಡೆ ಈಗ ನಂಬರ್ ಹೇಳಿ ರೆಡಿ ಸ್ಟಾರ್ಟ್ 2 3 4 5 ನಿನ್ನ ಫೈಟ್ ದಾದಂಡ ಈ ಪನ್ನೋಡ್ಸಿ ರೆಡಿ ಸ್ಟಾರ್ಟ್ ಯಾಕೆ ಹೀಗೆ ಆಯ್ತು ಅಂತ ಹೇಳ್ಬೋದು ಯಾರಿಗಾದ್ರು ಇದೆಲ್ಲ ನೀವು ಮಾಡಿರ್ಬೋದು ಸ್ಕೂಲಲ್ಲೆಲ್ಲ ಸುಮ್ಮನೆ ಒಂದು 2 ಆನ್ಸರ್ ಮಾಡಿದ್ರೆ ಸಾಕು ತುಂಬ ಬೇಡ ಎಂಡ ಬರ್ಬೇಕು ಎನ್ನ ಕೈತಲ್ಲಿ ಬರ್ಬೇಕು ಏನ ಕೈತಲ್ಲ ಬರ್ಬೇಕು ಕೇರಳ ಒಂದು 2 ಜನ ಬರ್ಬೋದು ಹೇಳಿ ನಾನು ತುಳು ಕನ್ನಡ ಎಲ್ಲ ಮಿಕ್ಸ್ ಮಾಡ್ಬೋದಲ್ಲ ಇಂಗ್ಲಿಷ್ ಕೂಡ ಅಲ್ಲ ಮಿಕ್ಸ್ ಮಾಡ್ತೇನೆ ಅರ್ಥ ಆದ್ರೆ ನೋಡಿ ಕೋಆರ್ಡಿನೇಷನ್ ಕರೆಕ್ಟ್ ಅವನು ಹೇಳಿದ್ರೆ ನನಗೆ ತುಂಬ ಇಷ್ಟವಾದ ಆನ್ಸರ್ ನೆಕ್ಸ್ಟ್ ಅಷ್ಟೇ ನನಗೆ ಬೇಕಾದದ್ದು ಉದ್ದ ಒಂದೆರಡು ಪುಟ್ಟಾಗ್ತದ ಸಿಂಗಲ್ ವರ್ಡಲ್ಲಿ ನೆಕ್ಸ್ಟ್ ಆಯ್ತು ಧೈರ್ಯ ಒಂದು ದೇವರಿಲ್ಲ ಕಾಣಿಸಿಲ್ಲ ಅಂತಿಲ್ಲ ಹೇಳಿ ನೆಕ್ಸ್ಟ್ ಆಯ್ಮೇಲೆ ಮಾಡಲ್ಲ ಕೊರೋನಾ ಬಂತು ಆದ್ಮೇಲೆ ಜಾಸ್ತಿ ಶರ್ಮಾಜಿ ಹೇಳಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಓಕೆ ನೆಕ್ಸ್ಟ್ ಕರೆಕ್ಟ್ ಈಗ ಅರ್ಥ ಆಗ್ತಿದೆ ನಿಮಗೆ ಸ್ವಲ್ಪ ಏನು ಹೇಳ್ಬೋದು ಹೇಳಿದ
ಇಲ್ಲೆಲ್ಲ ಆಡಬೇಕು ಈ ಕಡೆ ಮುದ್ದೆ ಕಟ್ಟಿ ನಿಲ್ಲಿಕ್ಕಿಲ್ಲ. ಒಂದು ಗೂಡಲ್ಲಿ ಒಂದು ಹಕ್ಕಿ, ಒಂದು ಗೂಡಲ್ಲಿ 5 ಹಕ್ಕಿ. ಒಂದು ಗೂಡಲ್ಲಿ 10 ಹಕ್ಕಿ. ಅಕ್ಕಿ ಇಲ್ಲ. ಒಂದು ಗೂಡಲ್ಲಿ 7 ಹಕ್ಕಿ. ಆರು ಗೂಡಲ್ಲಿ 1 ಹಕ್ಕಿ. ಒಂದು 2 ಗೂಡಿದ್ದು 12 ಜಾಸ್ತಿ. 6 ಗೂಡಿ ಅವ್ರು ಆಡಿದ್ರೆ ಏನು ತಪ್ಪು ಮಾಡಿದ್ರು ಹೇಳಿ ಏನಂದ್ರೆ ಬೇಡ ಅವರು ಮತ್ತೆ ಈಗೇನು ಮಾಡಿ ಆಮೇಲೆ ಕೇಳ್ತದೆ ಗೊತ್ತಿಲ್ವ ಮಗನ ನಿಮಗೆ ಇದೊಂದು ನರಿಯ ಕತೆ. ನಾಯಿಯ ಕತೆ ಕೇಳಿದ್ರ? ಕೈ ಮೇಲೆ ಮಾಡಿ ಎಲ್ಲ ಕೈ ಮೇಲೆ ಮಾಡಿ ಎಲ್ಲ ನಿದ್ದೆ ಹೋಗಿ 2-3 ಜನ ಬಾಯಿ ಕಾಣಿಸ್ತಾರೆ. NSS ಕ್ಲಾಪ್ ಇನ್ ಕೋರಸ್ ಬಿಗಿನ್ ಹೇಳುವಾಗ ಚಪ್ಪಾಳೆ ತಪ್ಪಿರಲ್ಲ ಹಾಗೆ ಸರಿ NSS ಕ್ಲಾಪ್ ಇನ್ ಕೋರಸ್ ಬಿಗಿನ್. ಈಗ laugh ಬೇಕು laugh. Ready? 1 2 3 go. Ready? 1 2 3 go. ಬೇಗ 4 ಗಂಟೆ ಕೂಡಿ ಅಂತ. Ready? 1 2 3 go. ರೆಡಿ? ನೀವು ಮಾಡಲೇಬೇಕು, ನೀವು ಇಲ್ಲಂದ್ರೆ ನಾನು ಹಾಕ್ತೇನೆ. ಈಗ ರೆಡಿ? 1 2 3 ಗೋ. ಈಗ ಒಟ್ಟಿಗೆ ಮಾಡ್ಬೇಕಾಗ ಈಗ ನಿಂತ ಹೋಯ್ತಾ? ನಮ್ಮ ಚಪ್ಪಲಿ ಕಿತ್ತೋಗ್ಬೇಕಾಯ್ತಾ? ಚಪ್ಪಲಿ ಕಿತ್ತೋಯ್ತು ಒಂದು ಅಜ್ಜಿ ಹತ್ರ ಹೇಳ್ತೀನಿ, ಅಜ್ಜಿ ನಮ್ಮ ಚಪ್ಪಲಿ ಕಿತ್ತೋಯ್ತು, ಒಂದು 5 ನಿಮಿಷ ನಿಮ್ಮ ಜಗಲಲ್ಲಿ ಇಟ್ಟೋಗ್ಲಾ ಅಂತ ಹೇಳಿದ್ರೆ ಅಜ್ಜಿ ಬೇಡ ಹೇಳ್ತಾರ, ಇಟ್ಟೋಗ್ಲ ಅಂತ ಹೇಳ್ತಾರೆ. ಅದೇ ನಾನು ಸತ್ತ ಮೇಲೆ ನನ್ನ ಹೆಣನ ಒಂದು 4 ಜನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆ ಹೆಣನ ಅಜ್ಜಿ ಹತ್ರ, ಅಜ್ಜಿ 4 ನಿಮಿಷ ನಿಮ್ಮ ಜಗಲಲ್ಲಿ ಹೆಣನ ಇಟ್ಟೋಗ್ಲಿ ಅಂತ ಹೇಳಿ ಬಿಡ್ತಾರ ಅವರು. ನಾನು ಬದುಕಿರುವಾಗ ನನ್ನ ಚಪ್ಪಲಿಗೆ ಸಿಗುವ ಮರ್ಯಾದೆ ನಾನು ಸತ್ತ ಮೇಲೆ ನನ್ನ ಹೆಣಕ್ಕೂ ಕೂಡ ಸಿಗೋದು ಅಲ್ವಾ? ಎಲ್ಲ ಪೂಜೆ ಮಾಡ್ತಾರೆ, ಹಾರ ಹಾಕ್ತಾರೆ, ಗಂಧ ಹಚ್ತಾರೆ, ಉಗ್ಬತ್ತಿ ಇಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅದನ್ನು 10-15 ದಿವಸ ಹೇಳ್ತಾರೆ. ಇಪ್ಪಡ ಎಡ್ಡ ಪುನಃ ಆಚೆ ಅಂತ ಪುನಃ ಗೊತ್ತಿಲ್ಲ. ಎಲ್ಲವನ್ನು ಅನುಭವಿಸಿ, ಎಲ್ಲವನ್ನ ತಗೊಳ್ಳಿ, ತಿನ್ನಿ, ಊಟ ಕೊಟ್ಟರೆ ಅಯ್ಯೋ ಎಗ್ ಬುಚ್ಚಿ ಅಲ್ಲಿಲ್ಲ ನಿಂತು ತಿಂತೀನಿ, ಅಯ್ಯೋ ಎಗ್ ಬುಚ್ಚಿ ಒಂದು ಪಾಯಸಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಅದು ತಿನ್ನಿ, ಇಲ್ಲಿಯ ರುಚಿ ನೋಡಿ, ಇಲ್ಲಿಯ ತಿಂಡಿ ತಿನ್ನಿ ಅಲ್ವಾ? NSS ಅಂದ್ರೆ ಬರೀ ಮಾತು ಸಂಸ್ಕೃತಿಕ ಅಲ್ಲ, ಊಟವೂ ಕೂಡ ಆಯ್ತಾ? ಕೆಲವರಿಗೆ ನಾಚಿಕೆ ಆಗೋದು ವನಸ್ತ ಬಗ್ಗೆ ಮಾತಿಗೆ, ಊಟ ಬೇಡ, ಊಟವನ್ನು ಹೇಗೆ ಮಾಡಬೇಕು ಅನ್ನೋದನ್ನ NSS ಕಲಿಸ್ತದೆ. ಬೇಡ ಅವಳು ಬೇಡ ನಂಗೂ ಬೇಡ, ನಿನ್ನ ಎದುರು ಕೂತವಳಿಗೆ ತಿನ್ನುವ ತಾಕತ್ತಿಲ್ಲ, ನಿನಗೆ ಯಾಕೆ ತೋರುತ್ತಾ, ನನಗೆ ಯಾಕೆ ತಾಕತ್ತಿಲ್ಲ ಅಂತ ನೀವ್ಯಾಕೆ ನಿಮ್ಮ ಹೊಟ್ಟೆಗೆ ಮೋಸ ಮಾಡ್ಕೊಳ್ತೀರಿ? 7 ದಿನ ಬರೀ ನಿಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳುವುದಲ್ಲ. ಮೊಬೈಲ್ ಟೀಚರ್ ತುಲಿ నీకు పోటీనే అది లాకిచ్ ఇర్నైట్ తజబలి టీచర్ నెట్ తులేంబే ఇర్నైట్ తజబలి టీచర్ నెట్ ఎన్నెట్ వీడియో అంపర్ జమ్ములు ఎన్న ఈ మొబైల్ ఇచ్చి బుకొంజ మొబైల్ ఉండు ఓండు బుకొంజ ಇದು ಬುಕೊಂಜಿ ಇದು ವಿಡಿಯೋಗೆ ಮಾತ್ರ ಇದು ವೈಟ್ ವಿಡಿಯೋ ಅಂಬುರಂಡ ಕ್ಯಾಮರಾ ಆಡತ ಮಾರೆ ಕ್ಯಾಮರಾ ಅಂದು ಇಜ ಮೊಬೈಲ್ ಇನ್ಸ್ಟಾಡ್ ಇಜ ಬರುತ್ತೆ ಕ್ಯಾಮರಾ ಇಟ್ಲ ಮನ್ಪೆ ಸ್ಟೋರಿ ನಮ್ಮ ಮೂರು ಎಡಿಟ್ ಮಾಡ್ತೀನಿ ಎಡಿಟ್ ಅವಾಯ್ ದಾರಂದು ಏರೆ
ನಮ್ಮ ಸಬ್ಸ್ಕ್ರೈಬರ್ಸ್ ನಾಲ್ಕು ವಾಟಲ್ಲಿ ಇರ್ಬೋದು ಆಯ್ಮೆ ಅವಲ್ಲ ಉಂಟು ಓಯ್ ಆಯ್ಮೆ ಎಡಿಟ್ ಅಂತಾನೆ ಆಗಲ್ಲ ನಂಬು ಜೇರುವೆ ಸರ್ಚಂಪು వీడియోస్ బాధ అక్కడ నంబు చేరియా మోనండు ఉందో ಐಟ್ ఉందో ಫಸ್ಟ್ ಡೇಟ್ ಉಂಟು ಇಂದು ಐಟ್ ಹೊತ್ತು ಡೇಟ್ ಉಂಟು ಐಟ್ ಹೊತ್ತು ಐಟ್ ಇಚ್ಚಿ ಮೊಬೈಲ್ ಮ್ಯಾಮ್ ಸಬ್ಸ್ಕ್ರೈಬ್ ಅನ್ಪು ಮ್ಯಾಮ್ ಡ್ಯಾಮ್ ಅಂತ ಆರದ ಕನ್ನಡಕ ಮ್ಯಾಮ್ ಅದ ಆರೇಂಗ್ ಗೊತ್ತುಂಟು ಸಬ್ಸ್ಕ್ರೈಬ್ ಬು ಹಾ ನೀಲಿ ಕಲರ್ ಬೇಕಾಡು ಬಡುವಾದ ಹತ್ತೀರಿ ಹಾ ಆರೇಂಗ್ ಗೊತ್ತುಂಟು ಬುಕ್ಕ ಈ ಬೋಡಿ ಪದಾಯಿ ಸಬ್ಸ್ಕ್ರೈಬ್ ಅಲ್ಲ ಆಪುಜಿ ಬೋಡಿ ಪದಾಯಿ ಹಾ ಮನ್ಪು ಭಯ್ಯ ಮನ್ಪು ತೂವೆ ಕಮೆಂಟ್ ಆಪು ಹಾ ಮಾತಾಡ ಮುಗ್ಲೆ ಮಾತ ಸೆಂಡ್ ಆಪು ನಮ್ಮ ದಿ ದಾದಂಬೆ ಸಂದೀಪತ್ ರಿಮ್ಯಾನ ಪೂಜಾರಂಬೆ ನಾ ದೇವಿ ಪ್ರಸಾದ್ ಅದಿ ಬುಗ ಹಾ ನಿಕ್ಲ ಆರ್ಪುಂಡು ನಿಕ್ಲ ರಡ್ ಬರ್ಪುಂಡು ಒಂಜಿ ಫಸ್ಟ್ ಒಂಜಿ ಆರ್ಪುಂಡು ಬುಕ್ ಒಂಜಿ ಆರ್ಪುಂಡು ಬಲ್ಪದ ವೇತ ಗುಡ್ ಬೈ ಅಜ್ಜಿತ್ತನ್ ಬೇ ಭಯಪಡಿ ಸಲ ಅಷ್ಟೇ ಹೆಂಗೆ ಸಬ್ಸ್ಕ್ರೈಬರ್ಸ್ ತಿಕ್ಕಿರಿ ಸರ್ ಮಸ್ತ್ ಅನ್ನ ಸಬ್ಸ್ಕ್ರೈಬ್ ಅಂತ ಆತಂಡು ಈ ಎಂಚಿನ ಕೈ ಕೊರ್ಬಿಡಂದು ಅದು ಪೆಚ್ಚ ನೆಚ್ಚಿನ ಸೂಯ Yes guys, we are right now. సో నమైతే వయ్యద చా పరందుల్ల సో చాలా ಬಟಾಟೆ ಪೋಡಿಲ್ಲ ಸೊ ನಮ್ಮಟ್ಟಿಗೆ ಮಾಬಲಲ್ಲಿ ಎಂದ ಬಾ ಎನ್ನ ಬಾಡ್ದು ಅಲ್ಲ ಅಲ್ಲ ಟೀ ಇನ್ನು ತೂವಲಿ ನಮ್ಮ ಪೋಯಿನ ವರ್ಷ ಐದು ಪೋಯಿನ ವರ್ಷ ಕುಳ್ಳಿತ್ತಲು ಅಲ್ಲ ಅಕ್ಕ ಬತ್ತಡು ಆ ಕೊಡಿ ಮಂಡೆ ಮೇಲಿಂದ ಸರಿಯಾವು ಪೂರ ಸೊ ತುಕ ಚಾ ಬರ್ತ ನಾವು ತಿಕ್ಕ
ಕಾಲಿಟ್ಟು ನಡೆಯುವ ಪ್ರಾಣಿ. ಯಾವುದು ಏನು ನಿಮ್ಮ ತಲೆಯಲ್ಲಿ ಉಂಟಾ? ಇಲ್ಲ ಅಲ್ಲ. ಸರಿಯಾದ ಉತ್ತರವಾ? ಹೌದು, ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. 4 ಕೂಡಿಸಿದಾಗ 9 ಆಗ್ತದೆ. ಯಾವಾಗ? 4ಕ್ಕೆ 4 ಕೂಡಿಸಿದಾಗ 9 ಆಗ್ತದಂತೆ. ಯಾವಾಗ? ಬಂದ್ರು ಅಡೆಬೋ 4 ಕೂಡಿಸಿದಾಗ 9 ಉತ್ತರ ಆಗ್ತದೆ. ಯಾಕೆ? ಅದು ಲೆಕ್ಕ ತಪ್ಪಿದಾಗ. ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಮ್ಯಾಥ್ಸ್ ಅಲ್ಲಿ. ಕಂಗ್ರ್ಯಾಚುಲೇಷನ್. ಈ ಕರುಳ ಬಳ್ಳಿ ಒಲವೋಡುತ್ತಿರುವ ತಾಯೇ, ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಟೊಂಗೆಗೆ ಜೀಕಿ ನೋಡ್ಯಾವೋ ಹಾಡಲ್ಲ ಗರಿಗೆ. हद से गुजरने लगी है मेरी. खजाना है सलूटम कमरिया मोरे ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಡಿ ನೀನೆ ಸಿಕ್ಕ ಶಾಯರಿ. ಕ್ವಶನ್ ಗೊತ್ತಿಲ್ಲ. ಸರಿ, ಆನ್ಸರ್ ಹೇಳಿ. ನಿಮ್ಮ ಹೆಸರು? ಆಶೀಶ್ ಅಂತೆ. ಕ್ವಶನ್ ಆನ್ಸರ್ ಹೇಳಿ. ಒಂದನ್ನು ಜ್ಯೂಸ್ ಮಾಡಿ ಕೊಡ್ಬೇಕು, ಮತ್ತನ್ನು ಬರೀ ಜ್ಯೂಸ್ ಮಾಡಿ ಎಲ್ಲರಿಗೆ. ನಾನು ಹೇಳಿಕೊಡ್ತೇನೆ, ಅದನ್ನು ಹೇಳಲಿ. 10 ಜನ ಇದ್ದಾರಾ? 9 ಜನಕ್ಕೆ ಕೈಯಲ್ಲಿ ಮುಸುಂಬಿ ಕೊಡ್ಬೇಕು, ಒಂದನ್ನು ಪುಟ್ಟಿ ಸಮೇತ ಕೊಡ್ಬೇಕು. ಅಂತಾಯ್ತಾ? गाइस नमैते उना संदोला सो कल्चर मत प्रोग्राम तो दुवली सो चंचंडु अप्पलंडु सो उना सुंडु वारमन बनत ಎಸ್ ಕಾಶ್ ಸೊ ಒಣಸತ್ತು ಮೂಲ ಪಟ್ಟಂಗ ಹಾಕೊಂದಿಲ್ಲ ಮುಕ್ಕಲು ಏರ್ಲ ಪಟ್ಟಂಗ ಹಾಕುಜೇರು ಒಂದೂರು ತಿಂಡದ ಒಂದೂರು ತಿಪ್ಪುನ ಕೈಗೆ ಹಾಕ್ಲಿಕ್ಕೆ ಪಟ್ಟಂಗ ಹಾಕೊಡಿ. ಭಾಷೆವು ಇಂದು ಭಾಷೆವು ಭಾಷೆವು తెలుగత తెలుగియా తెలుగియా என்ன சொன்னுவே என்ன சொன்னுவே என்ன சொன்னுவே என்ன சொன்னுவே என்ன என்ன சாப்பிட்டியா என்ன சாப்பிட்டியா எனக்கு அறியும் மலையாளி
எனக்கு தெரியும் தமிழ் கொஞ்சம் கொஞ்சம் కొంచెం కొంచెం మలయాళీ మారేది கொஞ்சம் கொஞ்சம் தெரியும் ಚೂರು ಗ್ರಾಮರ್ ಮಿಸ್ಟೇಕ್ ಅರ್ಥ ಮಾಡ್ಕೊಳ್ಳಿ ಗ್ರಾಮರ್ ಯೂಟ್ಯೂಬಿಗೆ ಅವ್ನು ಹಾಕ್ತೇನೆ ನನ್ನ ಮರ್ಯಾದೆ ತೆಗಿತೇನೆ ಪ್ರತಿ ವರ್ಷ ಇದ್ದಿದ್ದೆ ಏನು ಸುಮ್ಮನೆ ಮರ್ಯಾದೆಲ್ಲ ಬಿಟ್ಟು ಎಣ್ಣೆ ಸಬ್ಡಿಯ ನಿಮ್ಮನ್ನು ನೋಡಿ ಓಡಿಯೋದು ಓಕೆ ಗೈಸ್ ಅಂಬೋ ಬೈ ಬೈ ಅಲೆ ಕರ್ದಿಕ್ಕೋದು ಎಪ್ಪೆ ಜಿಪ್ಪೆ ಬರೋದು ಅವಳು ಅಂತೇಳಿ ನೋಡಿದವರಿಗೆ ಅವಳ ಮೇಲೆ ಹೋದ್ರು ಚಿಂತನವಂತ ನಾವು ಟೈಮ್ ಲಾಂಗ್ ಗಂಟೆ ಆಯ್ತು ಭಾಸ್ಕರನೇ ಹಿಯರ್ ಇಮ್ಯಾಗ ಮೈಸಾಸುರ ಇತ್ತು ನೀವು ಏ ಮನಸ್ಸಿಗೆ ನೀರು ಬಾಡ್ಯಾರ ಅಡ್ಯಾರ್ದು ಯಾ ಸತ್ಯ ಬೆಂಗಳೂರು ನೀನು ಫುಡ್ ಕಮ್ಮಿ ಇಡ್ತೀನಿ ಮಲ್ ಒಂಜಿ ಚೂರು ಬೇಲೆ ಅಂತ ಏದು ತೆಕ್ಕ್ಯಾರ ಮಲ್ಲೆ ಏದು ತೆಕ್ಕ್ಯಾರ ಸತ್ಯವನು ಇನ್ನ ಇನ್ನು 5th ಸೆಮ್ ಬೋವು ಅಣ್ಣ ಈ ತೂತಣ ಏತು ದೆಕ್ಕದಲ್ಕೇನು ಏತು ದೆಕ್ಕದಲ್ಕೇನು ಅಂದ 5th ಸೆಮ್ ಬೋವು 5th ಸೆಮ್ ಬೋವು ಎಲ್ಲರಿಗೂ ಕೊಟ್ಟು ತಿಂದಿದ್ದೀನಿ ಸರ್ ಕೊಡ್ಲಿಲ್ಲ ಅಂತ ಹೇಳಿ ಒಬ್ರು ಅದ್ರು ಅಲ್ಲಿ ಇರುವವರಿಗೆ ಎಲ್ಲ ಕೊಡ್ತೀನಿ ವರ್ಷ ವರ್ಷ ಉಸ್ಮಾನ್ ಸೊ ಚಿಂತನ ಮಂತರ ಅಂಡು ಸೊ ನಮ್ಮ ಐತೆ ಜಪಿರ ಒಂದಿಲ್ಲ ನಮ್ಮ ಏಪಲ್ ಜಪಿನ ಸ್ಟೇಜ್ ಹಿಡಿದು ಬಣ್ಣ ಖುಷಿ ಆಪನಲ್ಲು ಐಕ್ ಮಹಾಬಲನ ಎಕ್ಸಸೈಸ್ ಉಂಡು ಜಪ್ನ ತುಂಬು ಸೊ ತೋಲಿ ನಿಕ್ಲಿಗೆ ಇಂಚ ಮತ ಮನ್ಪುಲಿ ದಾದಾಪುಡು ಬಂಡ ದಾಲ ಆಪುಜಿ ತುಲೆ ಒಂದು ವಿಡಿಯೋ ಉಂಡು ಮಾತ್ರಿ ಇದಾದ ಮಂತ್ರ ಇಚ್ಚಿರ ಬ್ಯಾಕ್ ಆಡೋದು ಸೌಂಡ್ ಅಂಬಿಡಿ ಎರಡ ನಮ್ಮ ಅವಿನಾಶಲ್ಲಿ ಇವಲ್ ಜಪ್ಪನೆ పండుగ పేరుకి తూడికి ఆల్ పాస్ అన్న మాడిదేవు ఆతి ಎಂಕ ಪಾತ್ರದ ತುಳು ಬರ್ಪುಂಡು ಆಲ್ ಬಂದು ಕೊಟ್ಟೆನ್ ಪಂಡ್ರಿ ಸೀದಾ ಪಂಡ್ರಿ ಇರು ಪಾತ್ರಲೆ ಯಾನ್ ಪಾರ್ತವಲ್ಲ ಇಯರ್ ಲಾಭ ಅಮರ್ವಾಲ್ ಅಲ್ಲ ಅತ್ತು ಯಾನು ಪಿರವನ್ ಪಿರ ಆನ್ಸರ್ ಕೊರ್ಪೆ ದಾದ ಆನ್ಸರ್ ಕೊರ್ಪ ಇದು ಎಂಚಿನ ಕ್ವೆಶ್ಚನ್ ಕೇಳ್ವೇರು ಇಂಗ್ಲಿಷ್ ವರೆ ಯಾನ್ ದಾಲ ಕೇಂಜಿ ಪೊಕ್ಕಲ್ಲ ಎತ್ತಿಂಗ್
ಪ್ಲೀಸ್ ಈ ವಿಡಿಯೋ ಪ್ಲೀಸ್ ಮಲ್ಪೊಡ್ಸಿ ಹೋಗ್ತದೆ ತಲೆ ಇಲ್ಲದವ್ರಿಗೆ ಯಾಕೆ ಹೋಗ್ತದೆ ತುಳುಡುವಲ್ಲಿ ಆಲ್ ಒನ್ನೇ ತುಳುವನ್ನೇ ನಮ್ಮೊಟ್ಟಿಗೆ ಬಾಯ್ಸ್ ಮತ್ತೆ ಸೇರಿದ್ದೀರಿ. ಸೊ ಓ ಮಾಬಲಲ್ಲಿ ಜೈದಿನ ಓಕೆ ಓಕೆ ಗುಡ್ ನೈಟ್ ಜಪ್ಲಿ గొంగ బర్పుండు Deton, engkau naate, tas berpilih kemal beli.